ಬಾಬರ್ ಅಕ್ಬರ್ರಂತೆ ಬಾಬರನ ಮಗ. ಅಕ್ಬರ್ನ ಅಪ್ಪ ಹುಮಾಯೂನ್ ಖ್ಯಾತ ಅಲ್ಲದಿದ್ದರೂ ವಿಶಿಷ್ಟ ದೊರೆಯಾತ. 16ನೇ ಶತಮಾನದ ಚೂರು ಹಾಳಾಗದೆ ಉಳಿದಿರುವ ಕಟ್ಟಡ ಎಂದರೆ ಹುಮಾಯೂನ್ ಕಟ್ಟಿಸಿರುವ ಶೇರ್ ಮಂಡಲ್. ಪ್ರಜೆಗಳ ಜೊತೆಗೆ ಅತಿ ದಯಾಳು ಎನಿಸಿದ್ದ ಹುಮಾಯೂನ್ ಪುಸ್ತಕ ಪ್ರಿಯನಾಗಿದ್ದ. ಮಕ್ಕಳಿಂದ ಹಿಡಿದು ಪತಂಗಗಳವರೆಗೆ ಅಧ್ಯಯನ ಮಾಡುತ್ತಿದ್ದ. ಆತ ಕಟ್ಟಿಸಿರುವ ವಿಶಿಷ್ಟ ಆಕಾರದ ಮೆಟ್ಟಿಲಿನ ಮಹಡಿಯ ಲೈಬ್ರರಿ ಕಟ್ಟಡ ಹವಾಮಾನ ತಾಳಿಕೊಳ್ಳುವಂತೆ ಕಟ್ಟಿದ್ದಾಗಿದೆ. ಒಂದು ದಿನ ಕೈತುಂಬ ಪುಸ್ತಕ ಹಿಡಿದಿದ್ದಾಗ ಅಸಾನ್ ಆಯಿತು. ಆಗ ಇದ್ದಲ್ಲಿ ಮಂಡಿಯೂರುವುದು ಹುಮಾಯೂನ್ ಅಭ್ಯಾಸ. ಕೈಯಲ್ಲಿ ಪುಸ್ತಕದ ಹೊರೆ ಇದ್ದಂತೆಯೇ ಮಂಡಿಯೂರಲು ನೋಡಿ ಉರುಳಿಬಿದ್ದ. ತನ್ನ ಪ್ರಿಯ ಲೈಬ್ರರಿಯ ಕೆಲವು ಮೆಟ್ಟಿಲಲ್ಲಿ ಉರುಳಿದ್ದರಿಂದ ತಲೆಗೆ ಪೆಟ್ಟಾಯಿತು. ಅದೇ ನೋವಿನಲ್ಲಿ 3ನೆಯ ದಿನ 47ರ ಪ್ರಾಯದಲ್ಲಿ ಹುಮಾಯೂನ್ ಮರಣಿಸಿದ. ಇತಿಹಾಸಕಾರ ಅಬುಲ್ ಫಜಲ್ ಇದನ್ನ ದಾಖಲಿಸಿದ್ದಾನೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.